ಸಾಮೂಹಿಕ ವಿವಾಹದ ಮೂಲಕ ಅನೇಕ ಬದುಕಿಗೆ ಆಸರೆಯಾಗಿ ಹೆಣ್ಣು ಮಕ್ಕಳ ಕಣ್ಣೀರೊರೆಸುವ ಮಾದರಿ ಮತ್ತು ಪುಣ್ಯದ ಕೆಲಸವನ್ನು ತುಂಗಪ್ಪ ಬಂಗೀರ ಅವರು ಮಾಡುತ್ತಿದ್ದಾರೆ ಎಂದು ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯೆ ಮಲ್ಲಿಕಾ ಶೆಟ್ಟಿ ಅವರು ಹೇಳಿದ್ದಾರೆ. ಬಂಟ್ವಾಳ ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೀರ ಅವರ ನೇತೃತ್ವದಲ್ಲಿ ಏಪ್ರಿಲ್ 25ರಂದು ಪುಂಜಾಲಕಟ್ಟೆ ಬಂಗ್ಲೆ ಮೈದಾನ ನಡೆಯುವ 13ನೇ ವರ್ಷದ ಸಾಮೂಹಿಕ ವಿವಾಹದ ಮುಂಚಿತವಾಗಿ ನಡೆದ ಸಾಮೂಹಿಕ ನಿಶ್ಚಿತಾರ್ಥದ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದುಂದು ವೆಚ್ಚದ ಮದುವೆಗಳಿಗೆ ಕಡಿವಾಣ ಹಾಕುವ ಉದ್ದೇಶ ತುಂಗಪ್ಪನ ಸಾಮೂಹಿಕ ವಿವಾಹದ ಮೂಲಕ ಈಡೇರಿದೆ ಎಂದರು. ಕಾರ್ಯಕ್ರಮದಲ್ಲಿ ವಧುವರರಿಗೆ ಧಾರಾವಸ್ತ್ರ ವಿತರಣೆ ಮಾಡಲಾಯಿತು. ಈ ಸಂದರ್ಭ ಬೆಳ್ತಂಗಡಿ ತಾಲೂಕು ಬಿಜೆಪಿ ಅಧ್ಯಕ್ಷ ಜಯಂತ್ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ರೇಸಿನ ಬಗ್ಗೆ ಈ ರೇಸ್ ನಡೆಸುವಂತ ಬಗ್ಗೆ ನನ್ನ ಪಾತ್ರಗಳು ವಾಸ್ತವಿಕ ಪಾತ್ರಗಳು ಘಟ್ಟ ಮತ್ತು ಮದುವೆ ಜೀವನ ಒಬ್ಬರೇ ಮದ್ವೆಗಿಂದೇ ಏನಿನ ಚಿತ್ರ ಕಾಲ ಹೊಂದಿರ್ತದೆ ಅಂಡ ಒಂಚೂರು ಸುಧಾರಣೆ ಮದ್ವೆ ಪಂತನ ಅನಿವಾರ್ಯ ಪಂತನ ಆ ಒಂಜಿ ವಾಕ್ಯರು ಒಂದು ನಮ್ಮ ಮುಂದೆ ಇರ್ತದ ಈ ನಿಲೆಯಲ್ಲಿ ಈ ತುಂಚಿ ಸಾಧನೆ ಮಾಡ್ತಾನ ಈ ತುಂಚಿ ಜೋಡಿಯಲ್ಲಿ ಗೂಡುಪಾಡಿನ ಚಿತ್ರ ಆನೇತ ಏನಿಯಾರ ಮಟ್ಟ ಮತ್ತನ ಚಿತ್ರ ಆ ಸಾರ್ಥಕತೆಯ ಭಾವ ಆ ನಿಲೆಗೆ ಅರೆ ಬಹುಶಃ ದೇವರೇ ಏತು ತಾಕತ್ತುಂಡ ಆತ್ ಅನುಗ್ರಹ ಮಲ್ಪೊಲಿ ಎನ್ನಮ್ಮ ಪಣ್ಣೊಂದಿದ್ದೇರು ಒಂಜಿ ಮದ್ವೆ ಮಲ್ತು ನಡ 7 ದೇವಸ್ಥಾನ ಕಟ್ಟಿಯ ಪುಣ್ಯ ಉಂಟಿಗೆ ಅಪಂಡ ತುಂಗಪ್ಪಣ್ಣನ ಪುಣ್ಯದ ರಾಶಿ